ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣೆಯ 60ನೇ ಉತ್ಥಾನ ದಿನಾಚರಣೆ ಡಿಸೆಂಬರ್ 6ರಂದು ನಡೆಯಿತು. ಭಾರತದ ಪ್ರಜೆಗಳ ರಕ್ಷಣೆ ಮತ್ತು ಕಲ್ಯಾಣ ಕಾರ್ಯ ಪುನರ್ ಸಮರ್ಪಣೆ ದಿನದ ಅಂಗವಾಗಿ ಗೃಹ ರಕ್ಷಕ ಹಾಗೂ ಪೌರ ರಕ್ಷಣಾ ನಿರ್ದೇಶನಾಲಯ ಹಲಸೂರಿನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಹೋಮ್ ಗಾರ್ಡ್ಸ್ ಪೌರ ರಕ್ಷಕರಿಂದ ಪೆರೇಡ್ ನಡೆಸಲಾಯಿತು. ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ವತಿಯಿಂದ ಹರ್ ಘರ್ ತಿರಂಗಾ, ಪೌರ ರಕ್ಷಣಾ ಸ್ವಯಂ ಸೇವಕರಿಂದ ಅಭಿಯಾನ ನಡೆಯಿತು. ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾಸಮಾದೇಷ್ಟರು, ಗೃಹ ರಕ್ಷಕ ದಳ ನಿರ್ದೇಶಕರು, ಪೌರ ರಕ್ಷಣೆ ಮತ್ತು ಮಹಾನಿರ್ದೇಶಕರು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ ಮಹಾನಿರ್ದೇಶಕರು, ಎಸ್ಡಿಆರ್ಎಫ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪೆರೇಡ್ನಲ್ಲಿ ಭಾಗಿಯಾಗಿದ್ದರು. ಜನರಲ್ ಸೆಲ್ಯೂಟ್, ಪಥಸಂಚಲನ, ರಿವ್ಯೂ ಆರ್ಡರ್, ರಾಷ್ಟ್ರ ಗೃಹ ರಕ್ಷಕ ಹಾಗೂ ಪೌರ ರಕ್ಷಣಾ ಧ್ವಜಗಳ ಆಗಮನ, ಪ್ರತಿಜ್ಞಾ ವಿಧಿ, ಮಾನ್ಯ ಡಿಜಿಸಿಡಿ ಸಂದೇಶ, ಧ್ವಜಗಳ ನಿರ್ಗಮನ, ನಂತರ ಡಿಜಿ ಡಿಸ್ಕ್ ಮತ್ತು ಪ್ರಮಾಣ ಪತ್ರ ವಿತರಣೆ, ಮುಖ್ಯ ಅತಿಥಿಗಳ ಭಾಷಣ ನಡೆಯಿತು. ಮುಖ್ಯ ಅತಿಥಿಗಳು ಅಮರ್ ಕುಮಾರ್ ಪಾಂಡೆ ಐಪಿಎಸ್, ಹರೀಶ್ ಶೇಖರನ್ ಐಪಿಎಸ್, ನಂಜುಂಡಸ್ವಾಮಿ ಐಪಿಎಸ್, ಬಾಲಕೃಷ್ಣ ಐಪಿಎಸ್, ರೇಣುಕಾ ಕೆ ಐಪಿಎಸ್, ಸಮೀವುಲ್ಲಾ ಖಾನ್ ಐಪಿಎಸ್ ಭಾಗಿಯಾಗಿದ್ದರು. ವರದಿ ಆಂಟೋನಿ ಬೇಗೂರು. ತುಕಡಿ ಈ ತುಕಡಿಯ ನೇತೃತ್ವವನ್ನ ವಹಿಸಿರುತ್ತಾರೆ ಶ್ರೀ ಪ್ರಶಾಂತ್, ಬೋಧಕರು, ಗೃಹ ರಕ್ಷಕ ದಳ, ಪೌರಕ್ಷಣಾ ಅಕಾಡೆಮಿ. ಮೂರನೆಯ ತುಕಡಿ ಗೃಹ ರಕ್ಷಕ ದಳ ಉತ್ತರ ಜಿಲ್ಲೆಯ ಮಹಿಳಾ ತುಕಡಿ. ಈ ತುಕಡಿಯ ನೇತೃತ್ವವನ್ನ ವಹಿಸಿರುತ್ತಾರೆ ಶ್ರೀಮತಿ ಸಾವಿತ್ರಿ ನಾಯಕ್, ಸೀನಿಯರ್ ಪ್ಲಟೂನ್ ಕಮಾಂಡರ್, ಗೃಹ ರಕ್ಷಕ ದಳ, ಬೆಂಗಳೂರು ಉತ್ತರ ಜಿಲ್ಲೆ. ನಾಲ್ಕನೆಯ ತುಕಡಿ ಗೃಹ ರಕ್ಷಕ ದಳದ ತುಕಡಿ. ಈ ತುಕಡಿಯ ನೇತೃತ್ವವನ್ನು ವಹಿಸಿರುತ್ತಾರೆ ಶ್ರೀ ಕರಿಬಸಪ್ಪ, ಸಹಾಯಕ ಬೋಧಕ, ಚಿಕ್ಕಮಗಳೂರು ಜಿಲ್ಲೆ. ಐದನೆಯ ತುಕಡಿ ಗೃಹ ರಕ್ಷಕ ದಳದ ತುಕಡಿ. ಈ ತುಕಡಿಯ ನೇತೃತ್ವವನ್ನು ವಹಿಸಿರುತ್ತಾರೆ ಶರಣ್ ಎಸ್ಜೆ, ಸಹಾಯಕ ಬೋಧಕ, ಮಂಡ್ಯ ಜಿಲ್ಲೆ. ಆರನೆಯ ತುಕಡಿ ಮಹಿಳಾ ಪೌರಕ್ಷಣಾ ದಳದ ತುಕಡಿ. ಈ ತುಕಡಿಯ ನೇತೃತ್ವವನ್ನು ವಹಿಸಿರುತ್ತಾರೆ ಶೀತಲ್, ಸೆಕ್ಟರ್ ವಾರ್ಡನ್. ಏಳನೆಯ ತುಕಡಿ ಪೌರಕ್ಷಣಾ ದಳದ ತುಕಡಿ. ಈ ತುಕಡಿಯ ನೇತೃತ್ವವನ್ನ ವಹಿಸಿರುತ್ತಾರೆ ಸುಹಾಸ್, ಸೆಕ್ಟರ್ ವಾರ್ಡನ್. ಎಂಟನೆಯ ತುಕಡಿ ಗೃಹ ರಕ್ಷಕ ದಳದ ತುಕಡಿ. ಈ ತುಕಡಿಯ ನೇತೃತ್ವವನ್ನು ವಹಿಸಿರುತ್ತಾರೆ ಶ್ರೀ ಚಂದನ್ ಆರ್, ಬೋಧಕರು, ಗೃಹ ರಕ್ಷಕ ದಳ ಮತ್ತು ಪೌರಕ್ಷಣಾ ಅಕಾಡೆಮಿ. ಎಲ್ಲ ತುಕಡಿಗಳು ಕೂಡ 8 ತುಕಡಿಗಳು ಕೂಡ ಶಿಸ್ತಿನ ಸಿಪಾಯಿಗಳಂತೆ ಸನ್ನದ್ಧರಾಗಿ ಇಂದಿನ ವೇದಿಕೆಯ ಮುಖ್ಯ ಅತಿಥಿಗಳಿಗೆ